Hello, hi, namaskar ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ and welcome to my YouTube channel. Good morning. ಗುಡ್ ಮಾರ್ನಿಂಗ್. ಟೈಮ್ ಆಗಿರೋದು 8:15. ಇವತ್ತು ದೀಪು ಅವರ ಲಾಸ್ಟ್ ಡೇ ಆಫ್ ವರ್ಕ್, ಟ್ಯೂಸ್ಡೇ. ನೀವೇ ವಿಡಿಯೋನ ವೆಡ್ನೆಸ್ಡೇ ನೋಡ್ತೀರಾ ಅಲ್ವಾ? ಇತ್ತೀಚೆಗೆ ನಾನು ಅಷ್ಟೊಂದು ಶೂಟ್ ಮಾಡ್ತಾ ಇಲ್ಲ ಬಿಕಾಸ್ ಹೆಲ್ತ್ ವೈಸ್ ಐ ಆಮ್ ನಾಟ್ ಡೂಯಿಂಗ್ ಗ್ರೇಟ್. ಜಸ್ಟ್ ಎಕ್ಸ್ಕ್ಯೂಸ್ ಮೈ ವಾಯ್ಸ್. ಬೆಳಿಗ್ಗೆ ಅಷ್ಟೇ ಅಲ್ವಾ, ಎದ್ದಿರೋದಷ್ಟೇ ಇವಾಗ. ಐ ಆಮ್ ಎಕ್ಸೈಟೆಡ್. ಅವರ ಫೈನಲ್ ಡೇ ಆಫ್ ವರ್ಕ್ ಇಲ್ಲಿ. ಇದ್ರ ಜೊತೆಗೆ ಇನ್ನು 1.5 weeks ಇಲ್ಲಿ ಇರ್ತೀವಿ ಅನಿಸುತ್ತೆ. ಬಟ್ ಆದ್ರೂ ನಮ್ಮ ಟಿಕೆಟ್ಸ್ ಬುಕ್ ಆಗಿಲ್ಲ. ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು, ಎಲ್ಲಿ ಹೋಗ್ತಾ ಇದ್ದೀವಿ ಅಂತಲೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ ನಾವು. ವೆರಿ ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ, ನಥಿಂಗ್ ಇಸ್ ಕನ್ಫರ್ಮ್ಡ್. ಕನ್ಫರ್ಮ್ ಆಗಿದ ತಕ್ಷಣ ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವೆರಿ ಹ್ಯಾಪಿ ವಿಡಿಯೋ ಅಬೌಟ್ ಇಟ್. ಓಕೆ, ಎದ್ದೇಳೋಣ. ದೀಪು ಇಸ್ ಆಲ್ರೆಡಿ ಅಪ್. ತಿಂಡಿ ಮಾಡಬೇಕು, ಬೆಳಿಗ್ಗೆದ ಕಾಫಿ. ಲೆಟ್ಸ್ ಗೋ. ಬೆಳಗಿನ ಬಿಸಿ ಬಿಸಿ ನೀರು, ಬಾದಾಮ್, ರೇಸನ್ಸ್ ಆ್ಯಂಡ್ ಕಾಫಿ. ಸೊ ಫಸ್ಟ್ ನಾನು ಎವ್ರಿ ಡೇ ಫ್ರೂಟ್ಸ್ನ ಕಟ್ ಮಾಡಿಬಿಡ್ತೀನಿ ದೀಪು ಅವರ ಮಾರ್ನಿಂಗ್ ಸ್ನ್ಯಾಕ್ಗೆ. ಊಟ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಗೆ, ನನ್ನ ಈವ್ನಿಂಗ್ ಸ್ನ್ಯಾಕ್ಗೆ ಒಟ್ಟಿಗೆ ಇಬ್ರಿಗೂ ಕಟ್ ಮಾಡಿ ಫಿನಿಶ್ ಮಾಡ್ತೀನಿ. ಲೆಟ್ಸ್ ಸ್ಟಾರ್ಟ್. 1 ಬೌಲಷ್ಟು ಮಿಕ್ಸ್ ಫ್ರೂಟ್ಸ್, ಸೀಸ್ನಲ್ ಆಗಿರ್ಬೋದು ಅಥವಾ ನಮಗಿಷ್ಟ ಆಗಿರುವಂಥ ಫ್ರೂಟ್ಸ್ ಆಗಿರ್ಬೋದು, ಯಾವುದನ್ನಾದರೂ ಕಾಂಬಿನೇಷನ್ ಥರ ಇರ್ತೀನಿ. ಹೆಲ್ದಿ ಆ್ಯಂಡ್ ಯಮ್ಮಿ ಕೂಡ. ಇಲ್ಲಾಂದರೆ ಮಖಾನ, ರೋಸ್ಟೆಡ್ ಪೀನಟ್, ಸೀಡ್ಸ್ ಕೂಡ ಮಾಡ್ತೀನಿ. ಬಾಯ್ಲ್ಡ್ ಎಗ್ ಫಾರ್ ಲಂಚ್. ಬೆಳಗ್ಗೆ ಮನೆಯಲ್ಲಿ ತಿಂಡಿ ಆಗುತ್ತೆ, ಮಧ್ಯಾಹ್ನ ಊಟ ಪ್ಯಾಕ್ ಮಾಡಿಕೊಡ್ತೀನಿ. ಬಟ್ ಮಧ್ಯದಲ್ಲಿ ಏನಾದರೂ ಹಸುವಾದರೆ ಏನು ಬೇಕು ತಿನ್ನೋದಕ್ಕೆ 1 ಆ್ಯಪಲ್ ಆಲ್ವೇಸ್ ಹೆಲ್ದಿ. ಹೆಸರು ಕಾಳಲ್ಲಿ ವೆರೈಟಿ ಸ್ಯಾಲಡ್ ಆಪ್ಷನ್ಸ್ ಮಾಡ್ಬೋದು. ಸೊ 2 to 3 days ಬರುತ್ತೆ ಇಷ್ಟು ಕ್ವಾಂಟಿಟಿ ನಮಗೆ ಕೋಲ್ಡ್ ಸ್ಯಾಲಡ್ ಆಪ್ಷನ್ ಎವ್ರಿ ಡೇ. ಮಧ್ಯಾಹ್ನಕ್ಕೆ ಮೊಟ್ಟೆ ಜೊತೆಗೆ ಸಾರ್ಟೆಡ್ ವೆಜಿಟೇಬಲ್ಸ್ ಆ್ಯಂಡ್ ಸ್ಯಾಲಡ್ ಮಾಡ್ತಾ ಇದ್ದೀನಿ ಹೆಸರು ಕಾಳ್ದು. ಸೊ ಇಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಪನ್ನೀರ್, ಬೇಬಿಕಾರ್ನ್, ಮಶ್ರೂಮ್, ಬೀನ್ಸ್, ಕ್ಯಾರೆಟ್, ಬ್ರಾಕೊಲಿ ಆ್ಯಂಡ್ ಕ್ಯಾಪ್ಸಿಕಮ್. ಕ್ಯಾರೆಟ್ ಸ್ಕ್ರೇಪ್ ಮಾಡ್ತಾ ಇದೆ, ಬಟ್ ಬೈ ಮಿಸ್ಟೇಕ್ ಆಗಿ ಇದಾಗ್ಬಿಡ್ತು. ಏನಾದರೂ ಒಂದು ಆಗುತ್ತೆ. ಇವಾಗ ದೀಪು ಅವ್ರು ಬಂದರೆ ಹಿಲ್ ಫೀಲ್ ಬ್ಯಾಡ್. ಮಂಗಳವಾರ ನಮ್ಮ ಮನೆಯಲ್ಲಿ ಏನು ಮಾಡಿದ್ದೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಬಟ್ ನಿಮ್ಮ ಮನೆಯಲ್ಲಿ ಏನು ಮಾಡಿದ್ರಿ, ಏನಾದರೂ ಸ್ಪೆಷಲಾಗಿ ಮಾಡಿದ್ರಾ ಅಥವಾ ಏನಾದರೂ ಹೊಸ ರೆಸಿಪೀಸ್ ಟ್ರೈ ಮಾಡಿದ್ರಾ ನನಗೂ ತಿಳಿಸಿ. ಐ ಬಿ ಹ್ಯಾಪಿ ಟು ಟ್ರೈ ಇಟ್. ಅಥವಾ ನಿಮ್ಮ ರೂಟೀನ್ ಹೇಗಿರುತ್ತೆ, ಯಾವ್ಯಾವ ಫುಡ್ ಐಟಮ್ಸ್ ನೀವು ಪ್ರಿಫರ್ ಮಾಡ್ತೀರಾ, ನನ್ನ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಿಮ್ಮ ಬಗ್ಗೆ ನನಗೂ ಗೊತ್ತಾದರೆ ಚೆನ್ನಾಗಿರುತ್ತಲ್ವಾ. ಸೊ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಓಕೆ, ಲಂಚಿಗೆಲ್ಲ ಕಟ್ ಮಾಡಾಯಿತು. ನಾವು ಲೆಟ್ಸ್ ಕುಕ್. ಬ್ರೇಕ್ಫಾಸ್ಟ್ಗೆ ಓವರ್ನೈಟ್ ಓಟ್ಸ್. ನಿನ್ನೆ ರಾತ್ರಿ ಡ್ರೈ ಫ್ರೂಟ್ಸ್ ವಿತ್ ಮ್ಯೂಸ್ಲಿನ ನಾನು ಹಾಲಲ್ಲಿ ನೆನೆಸಿಟ್ಟಿದ್ದೆ. ಹಾಗೆಯೇ ಇಲ್ಲಿ ಚಿಯಾ ಸೀಡ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇದೆರಡನ್ನ. ಇವಾಗ ಕಂಪ್ಲೀಟ್ ಆಗಿದೆಯಾ. ಸೊ ಲೆಟ್ಸ್ ಜಸ್ಟ್ ಆ್ಯಡ್ ಎವ್ರಿಥಿಂಗ್. ವಾಲ್ನಟ್ಸ್, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್, ಇದು ಅಂದರೆ ಅಕ್ಸೆ ಬೀಜ, ಹಾಂ ಕರೆಕ್ಟ್, ಫ್ರೈ ಮಾಡಿರೋದು. ಆ್ಯಂಡ್ ಲಾಟ್ಸ್ ಆಫ್ ಆ್ಯಪಲ್. ಇಲ್ಲಿ 2 ಆ್ಯಪಲ್ ಇದೆ ಬಿಕಾಸ್ ಇಲ್ಲಿ ಕ್ವಾಂಟಿಟಿ ನಾನು ಮಾಡಿರೋದು ಇಬ್ರಿಗೆ. ಮಿಕ್ಸ್ ಆ್ಯಂಡ್ ಡಿವೈಡ್. 2 ಬೌಲಿಗೆ ಡಿವೈಡ್ ಮಾಡಿದ್ದೀನ. ನಾವು ಲಿಟಲ್ ಬಿಟ್ ಆಫ್ ಬ್ಲೂಬೆರೀಸ್, ಆ್ಯಂಡ್ ಲಾಟ್ಸ್ ಆಫ್ ಚಿಯಾ ಸೀಡ್ಸ್. ನಮ್ಮ ಹೆಲ್ದಿ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಸಾರ್ಟೆಡ್ ವೆಜಿಟೇಬಲ್ಸ್ ಮಾಡೋದಕ್ಕೆ ಫಸ್ಟ್ ಪನ್ನೀರ್ನ ಹೈ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ತೀನಿ. ಅದಾದಮೇಲೆ ಆಲಿವ್ ಆಯಿಲ್ ಹಾಕಿ ಸ್ವಲ್ಪ ಅನಿಯನ್ ಆ್ಯಂಡ್ ಗಾರ್ಲಿಕ್, ಚೆನ್ನಾಗಿರುವಂಥ ಫ್ಲೇವರ್ ಕೊಡುತ್ತೆ ಗಾರ್ಲಿಕ್ ಕಟ್ ಪೀಸಸ್. ಹಾಗೆಯೇ ಫಸ್ಟ್ ಹಾಕ್ತಾ ಇರೋದು ಯಾವ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬೇಬಿಕಾರ್ನ್, ಕ್ಯಾರೆಟ್ ಆ್ಯಂಡ್ ಬೀನ್ಸ್, ಅದನ್ನು ಹಾಕಿ ಅದು ಬೆಂದ ಮೇಲೆ ಮಶ್ರೂಮ್, ಕ್ಯಾಪ್ಸಿಕಮ್ ಆ್ಯಂಡ್ ಬ್ರಾಕೊಲಿ ಹಾಕ್ತೀನಿ ಬಿಕಾಸ್ ಇಟ್ ಜಸ್ಟ್ ಟೇಕ್ಸ್ 1 to 2 minutes ಇದು ಕುಕ್ ಆಗುತ್ತೆ. ಅರಿಶಿನ, ಉಪ್ಪು, ಪೆಪ್ಪರ್, ಹಾಗೆಯೇ ಸ್ವಲ್ಪ ಸೋಯಾ ಸಾಸ್ ಆ್ಯಂಡ್ ವಿನೆಗರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾರ್ಟೆಡ್ ವೆಜಿಟೇಬಲ್ಸ್ ರೆಡಿ. ಹಾಗೆಯೇ ಸ್ವಲ್ಪ ಚಾಪ್ ಕೊರಿಯಾಂಡರ್ಸ್ ಬಿಕಾಸ್ ಇದರ ಸ್ಮೆಲ್ ಆ್ಯಂಡ್ ಫ್ಲೇವರ್ ನನಗಿಷ್ಟ. ಮಧ್ಯಾಹ್ನದ ಲಂಚ್ ರೆಡಿ ಇದೆ. ಸಾರ್ಟೆಡ್ ವೆಜಿಟೇಬಲ್ಸ್ ಆ್ಯಂಡ್ ಮಿಕ್ಸ್ ಸ್ಯಾಲಡ್. ಇದರಲ್ಲಿ ಸ್ವೀಟ್ ಕಾರ್ನ್, ಕ್ಯೂಕುಮರ್, ಹಾಗೆಯೇ ಏನಾದರೂ ಹೆಸರು ಕಾಳು, ಆಮೇಲೆ ಪೀನಟ್ಸ್ ಹಾಕಿದ್ದೀನಿ, ಸ್ವಲ್ಪ ಲೆಮನ್ ಆ್ಯಂಡ್ ಉಪ್ಪು. ಸೊ ಇದು ಕೋಲ್ಡ್ ಸ್ಯಾಲಡ್ ಆಗುತ್ತೆ. ಹಾಗೆಯೇ 1 full egg ಆ್ಯಂಡ್ 1 egg white ಇಟ್ಟಿದ್ದೀನಿ. ಇದು ದೀಪು ಅವರ ಲಂಚ್.
ಸೊ ಪ್ಯಾಟರ್ನ್ ಏನು ಅಂದರೆ ಇವಾಗ ತಿಂಡಿ ಆಯಿತಾ, ಬೆಳಿಗ್ಗೆ 11 ಗಂಟೆಗೆ ಹಸುವಾದಾಗ ಒಂದು ಆ್ಯಪಲ್ ತಿಂತಾರೆ, ಆಮೇಲೆ ಮಧ್ಯಾಹ್ನ ಊಟ, ಸಂಜೆ 5 ಗಂಟೆ 4:15 5 ಗಂಟೆ ಅಷ್ಟರಲ್ಲಿ ಮಿಕ್ಸ್ ಫ್ರೂಟ್ಸ್ ತಿಂತಾರೆ, ಆಮೇಲೆ ಇವತ್ತು ಸಂಜೆ ಮನೆಗೆ ಬರ್ತಾರೆ, ರಾತ್ರಿ ಊಟ ಆ್ಯಂಡ್ ಅ ಬಾಟಲ್ ಆಫ್ ವಾಟರ್. ಇದನ್ನು ರೀಫಿಲ್ ಮಾಡಬೇಕು, ಕುಡಿಬೇಕು. ಕೆಲವ್ರಿಗೆ ಅನ್ಸ್ಬೋದು ಅಲ್ಲ ಹೊಟ್ಟೆ ಹಿಂಗಪ್ಪ ತುಂಬುತ್ತೆ, ರೈಸ್ ಇಲ್ಲ ಮುದ್ದೆ ಇಲ್ಲ. ಆಫ್ಕೋರ್ಸ್ ತುಂಬುತ್ತೆ, ಬಿಕಾಸ್ ಇದರಲ್ಲಿ ಹೈ ಪ್ರೋಟೀನ್ ಹೈ ಫೈಬರ್ ಫುಡ್ ಐಟಮ್ಸ್ ಅಲ್ವಾ. ಇದ್ರ ಜೊತೆಗೆ ಹಸುವಾದರೆ ಮಧ್ಯದಲ್ಲಿ ಫ್ರೂಟ್ಸ್ ಬೇರೆ ಇದೆ. ಸೊ ಬ್ಯಾಲೆನ್ಸ್ಡ್ ಆಗಿ ಕೊಟ್ಟಿದ್ದೀನಿ. ಲಾಸ್ಟ್ ಡೇ ಆಫ್ ವರ್ಕ್, ಐ ಯು ಹ್ಯಾಪಿ? ಸೊ ಇವಾಗ ಎಲ್ಲಾರನ್ನೂ ಮೀಟ್ ಮಾಡ್ತೀರಾ ಹೇಗೆ? ನೋಡ್ತೀನಿ ಯಾರಾಗಲಿ ಆಗುತ್ತೆ ಮೀಟ್ ಮಾಡ್ತೀನಿ. ಬಾಯ್. ದೀಪು ಅವರು ಇವಾಗಷ್ಟೇ ಹೋದರು. ಇಟ್ಸ್ 10:15. ನಾನು ವೀಡಿಯೋ ಮಾಡಬೇಕಾಗಿತ್ತು, ಮಧ್ಯದಲ್ಲಿ ಅಡುಗೆ ಮಾಡಬೇಕಾಗಿತ್ತು. ಆಬ್ವಿಯಸ್ಲಿ ವೆರಿ ಸಿಂಪಲ್ ರೆಸಿಪಿನೇ ನಾನು ಮಾಡಿದ್ದೀನಿ. ಬಟ್ ಆದ್ರೂ ದೀಪು ಅವ್ರು ಹೋಗೋ ತನಕ ಏನಾದರೂ ಮಿಸ್ಸಿಂಗ್ ಇದೆಯಾ, ಅವ್ರಿಗೆಲ್ಲ ಆಗಿದೆಯೆಲ್ಲ ಕೊಡ್ತಾ ಇದ್ದೀನ, ಅವ್ರು ಲೇಟ್ ಆಗಬಾರ್ದು ನನ್ನಿಂದ. ಅದೆಲ್ಲ ಜಾಸ್ತಿ ಒಂಥರ ಸ್ಟ್ರೆಸ್ ಇರುತ್ತಲ್ಲ, ಬೇಗ ಮಾಡ್ತಾ. ಸೊ ವಾಟ್ ಐ ಡೂ ನೆಕ್ಸ್ಟ್ ಇಸ್ 10 ಗಂಟೆಗೆ ಯೂಶ್ವಲಿ ಅವ್ರು ಹೋಗ್ತಾರೆ. 10 o'clock ಅವ್ರು ಹೋದ್ಮೇಲೆ ನಾನು ತಿಂಡಿ ತಿಂತೀನಿ. ಬೇಗ ಆದರೆ ಅವ್ರ ಜೊತೆನೇ ತಿಂಡಿ ತಿಂತೀನಿ ನಾನು. ಸೊ ತಿಂಡಿ ಆದಮೇಲೆ ನಾನು ಸ್ವಲ್ಪ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಬಿಕಾಸ್ ಆ ಮೈಂಡ್ ರಶ್ ಇರುತ್ತಲ್ಲ, ಹೆಂಗಿದ್ರು ಆಗಿರುತ್ತೆ, ಬೆಳಿಗ್ಗೆದೆಲ್ಲ ಏನು ಮಾಡಬೇಕಾಗಿರುತ್ತೆ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಇಲ್ಲಿ ಕೂತು ನಾನು ಮೆಸೇಜಸ್ ನೋಡ್ತೀನಿ, ಯಾವುದಾದ್ರೂ ಹೊಸ ಬ್ರ್ಯಾಂಡ್ಸ್ ಏನಾದರೂ ಬಂದಿದೆಯಾ, ಕ್ಲೈಂಟ್ಸ್ ಏನಾದರೂ ರಿಪ್ಲೈ ಮಾಡಬೇಕಾ, ನಾನೇನಾದರೂ ಯೂಟ್ಯೂಬ್ ಕಾಮೆಂಟ್ಸ್ ಏನಾದರೂ ನೋಡಬೇಕಾ, ಫೇಸ್ಬುಕ್ ಯೂಟ್ಯೂಬಲ್ಲಿ ಏನಾದರೂ ಮಿಸ್ಸಿಂಗ್ ಇದೆಯಾ, ಇನ್ಸ್ಟಾಗ್ರಾಮ್ಗೆ ಐಡಿಯಾಸ್ ಮಾಡೋದು. ನಿನ್ನೆ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ನನಗೆ ತುಂಬ ಐಡಿಯಾಸ್ ಬಂತು ಫಾರ್ ಫಾರ್ ಇನ್ಸ್ಟಾಗ್ರಾಮ್. ಸೊ ಹಲವಾರು ಕಾನ್ಸೆಪ್ಟ್ಸ್ ಬಂತು ಮೈಂಡಿಗೆ. ರಾತ್ರಿ ಎಲ್ಲಪ್ಪ ನಾನು ಬುಕ್ ಎಲ್ಲ ತೆಗೆದು ಬರೆಯೋದು. ಸೊ ಫಸ್ಟ್ ಥಿಂಗ್ ಅದನ್ನು ಮಾಡ್ತೀನಿ, ಎಲ್ಲ ಕಾನ್ಸೆಪ್ಟ್ಸ್ನ ಬರೆದಿಟ್ಕೋತೀನಿ. ನನ್ನೊಂದು ಐಡಿಯೇಷನ್ ಪ್ಲ್ಯಾನ್ ಇದೆ, ಐ ಹೋಪ್ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನು ಫಸ್ಟ್ ಮಾಡಬೇಕು. ಆಮೇಲೆ ಇವತ್ತೆಲ್ಲ ಬೆಡ್ಶೀಟ್ಸ್ ಎಲ್ಲ ಅದನ್ನು ವಾಶ್ ಮಾಡಿ ಹಾಕಬೇಕು. ಆಮೇಲೆ ಏನಿದೆ, ಇವತ್ತು ದೀಪು ಆ್ಯಕ್ಚುಲಿ ಸ್ಟ್ರೇಟ್ ಡ್ಯೂಟಿ, ಕೆಲವೊಂದ್ಸತಿ ಸ್ಪ್ಲಿಟ್ ಡ್ಯೂಟಿ ಇರುತ್ತೆ, ಬಟ್ ಇವತ್ತು ಸ್ಟ್ರೇಟ್ ಡ್ಯೂಟಿ ಇದೆ, ವಿಚ್ ಮೀನ್ಸ್ 10 to 6 ಡ್ಯೂಟಿ ಇರುತ್ತೆ. ಅವ್ರು 6:30 ಅಷ್ಟರಲ್ಲಿ ಮನೆಗೆ ಬರ್ತಾರೆ. ಸೊ ಅವ್ರು ಬರ್ತಾರೆ, ನಾಳೆಯಿಂದ ಮನೆಯಲ್ಲೇ ಇರ್ತೀವಿ. ಬಿಕಾಸ್ ಇಲ್ಲಿನ ಒಂದು ಫಾರ್ಮ್ಯಾಲಿಟೀಸ್ ಮುಗಿಬೇಕು ಅಂದರೆ ಇನ್ನೂ ಒಂದು 10 days ಬೇಕು ಅಂತ ಹೇಳಿದ್ದಾರೆ ನಮಗೆ HR. ಸೊ ಆ 10 days ನಾವು ಇಲ್ಲೇ ಇರಬೇಕಾಗತ್ತೆ. ಏನು ಪ್ಲ್ಯಾನ್ ಇದೆ? ದರ್ ಇಸ್ ನೋ ಪ್ಲ್ಯಾನ್, ಲಿಟ್ರಲಿ ನೋ ಪ್ಲ್ಯಾನ್. ಮೇ ಬಿ ಪ್ಯಾಕಿಂಗ್ ಮಾಡ್ತೀವಿ. ಐ ಹೋಪ್ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ಬೋದು. ದಿಸ್ ಇಸ್ ಅ ವೆರಿ ಯಮ್ಮಿ ಬ್ರೇಕ್ಫಾಸ್ಟ್. ನೀವು ಪ್ಲೀಸ್ ಹೆಲ್ತಿ ಲೈಫ್ ಸ್ಟೈಲ್ ಬೇಕು ಅಂದರೆ, ಕ್ವಿಕ್ಕಾಗಿ ಈಸಿಯಾಗಿ ಯಮ್ಮಿನೂ ಆಗಿರ್ಬೇಕಂದ್ರೆ ಡೂ ಟ್ರೈ ದಿಸ್. 1 full ಬೌಲ್ ಆ್ಯಂಡ್ ತುಂಬಾ ಫಿಲ್ಲಿಂಗ್ ಆಗಿರುತ್ತೆ. ದೀಪು ಇದನ್ನು ನೋಡಿ, ನೀನು ಚಾಕು ಮುಟ್ಬೇಕಾದ್ರೆ ನನಗೆ ಭಯ ಆಗುತ್ತೆ. ನೀನು ಮುಟ್ಟಕ್ಕೆ ಹೋಗಬೇಡ, ಅಡುಗೆ ಮಾಡೋಕ್ಕೆ ಹೋಗಬೇಡ. ಸಚ್ ಲವ್ಲಿ ಪರ್ಸನ್. ಇವಾಗ ಅಪ್ಡೇಟ್ ಬರಬೇಕಲ್ಲ, ನಾನು ಹೇಳಿದ್ನಲ್ಲ ಎಲ್ಲ ಐಟಮ್ಸ್ನ ಕೊಡ್ತಾ ಇದ್ದೀವಿ ಅಂತ. ಸೊ ತುಂಬ ಜನ ಪಾಸಿಟಿವ್ ರೆಸ್ಪಾನ್ಸ್ ಕಳಿಸಿದ್ದಾರೆ. ಸೊ ನಾನು ಏನು ಮಾಡಿದೆ ಅಂದರೆ ಡೀಟೇಲ್ ಆಗಿ ಒಂದು PDF ಮಾಡಿದ್ದೀನಿ. ಪ್ರತಿಯೊಂದು ಐಟಮ್ ಫೋಟೋಸ್, ಅದರ ಪ್ರೈಸಸ್ ಎಷ್ಟು ಏನು ಅಂತೆಲ್ಲ ಹಾಕಿದ್ದೀನಿ. ಸೊ ಪಾಸಿಟಿವ್ ರೆಸ್ಪಾನ್ಸ್ ಬಂದು ತುಂಬ ಜನ ಅದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಇದೆ, ಇನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಇದೆ. ನಿಮಗೆ ಬೇಕು ಗೊತ್ತಾಗಬೇಕು ಅಂದರೆ UAE ನಲ್ಲಿ ಇದ್ರೆ ಮಾತ್ರ ಪ್ಲೀಸ್ ಪಿಂಗ್ ಮೀ. ಐ ಟೆಲ್ ಯು ಯಾವುದು ಇನ್ನೂ ಪೆಂಡಿಂಗ್ ಇದೆ, ಯಾವುದಿನ್ನ ಬುಕ್ ಆಗಿಲ್ಲ, ಬಟ್ ಉಳಿದಿರೋದೆಲ್ಲ ಬುಕ್ ಆಗಿ ಹೋಗಿದೆ. ಸೊ ಆ ಕೆಲಸನೂ ಮಾಡಬೇಕು. ಲೈಫಲ್ಲಿ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರಲ್ಲ. ನಾನು ಹಾಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ, ಶೌರಭ್ ಅಂತ. ಅವನಿರೋದು ನ್ಯೂಜಿಲ್ಯಾಂಡಲ್ಲಿ. ನಮ್ಮ ಕಾಲೇಜ್ ಡೇಸ್ ಬಗ್ಗೆ ಎಲ್ಲ ಇಟ್ ವಾಸ್ ಸಚ್ ನೈಸ್ ಮೆಮರೀಸ್ ಟು ರೀಕಾಲ್. ಅದಾದಮೇಲೆ ಕೆಲಸ ಆಯಿತು, ಫ್ರೆಶನ್ ಅಪ್ ಆಗಿ ಬಂದ ಮೇಲೆ ನಾನು ಇನ್ಸ್ಟಾಗ್ರಾಮ್ ಐಡಿಯಾಸ್ನ ಜಾಟ್ ಡೌನ್ ಮಾಡ್ತಾ ಇದ್ದೆ. ಹಾಯ್, ಐಡಿಯಾಸ್ನ ಲಿಸ್ಟ್ ಔಟ್ ಮಾಡಿದ್ದೀನಿ. ಎವ್ರಿ ವೀಕ್ ನನ್ನ ಪ್ಲ್ಯಾನ್ ಏನಾಗಿರಬೇಕು, ಯಾವ್ಯಾವ ಥರದ ವೀಡಿಯೋಸ್ನ ಜನ್ರೇಟ್ ಮಾಡಬೇಕು ಅಂತ 2 months ಪ್ಲ್ಯಾನ್ ಹಾಕಿದ್ದೀನಿ. ದಿಸ್ ಇಸ್ ಫಾರ್ ಇನ್ಸ್ಟಾಗ್ರಾಮ್. ಲೆಟ್ಸ್ ಸಿ ಏನೆಲ್ಲ ಆಗುತ್ತೆ, ಹೇಗೆ ಹೋಗುತ್ತೆ. ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾದರೆ ಇಟ್ಸ್ ಗ್ರೇಟ್. ಸೊ ಟೈಮ್ ಆಗಿರೋದು ಇವಾಗ 1:48. ಊಟ ಮಾಡಬೇಕು. ಊಟ ಮಾಡಿದ್ಮೇಲೆ 3 o'clock ವರ್ಕೌಟ್ ಇರುತ್ತೆ. ಸೊ ಬೇಗ ವರ್ಕೌಟ್ ಮಾಡಿ ಮುಗಿಸ್ಬೇಕು ಇವತ್ತು. ಆಮೇಲೆ ಸಿಗ್ತೀನಿ. We might not always see eye to eye, but her courage never fails to amaze me.
ದೀಪು ಅವ್ರಿಗೆ ಲಂಚ್ಗೆ ಏನು ಪ್ಯಾಕ್ ಮಾಡಿಕೊಟ್ಟಿದ್ದೆ ಡಿಟೋ ಸೇಮ್ ನಂದು ಲಂಚ್ ಮೆನು ಆಗಿತ್ತು. ಮಸಾಬ ಶೋ ನೋಡ್ತಾ ಇದ್ದೆ ನೆಟ್ಫ್ಲಿಕ್ಸಲ್ಲಿ. ಸದ್ಯಕ್ಕೆ ಅದನ್ನು ನೋಡ್ತಾ ಇದ್ದೀನಿ. ನೀವು ಯಾವ ಶೋಸ್ನ ನೋಡ್ತಾ ಇದ್ದೀರಾ ಅಂತ ತಿಳಿಸಿ. ಆಮೇಲೆ ಏನು ವಿಡಿಯೋ ಮಾಡಿಲ್ಲ, ಡೈರೆಕ್ಟಾಗಿ ಸಂಜೆ ಏನಾಯಿತು ಬನ್ನಿ ನೋಡೋಣ. ಏನು ಗುಂಡಮ್ಮ ಸಮಾಚಾರ? How was your last day of work? ಆರಾಮ್. Aram, you met people? ಜಾಸ್ತಿ ಏನು ಮೀಟ್ ಮಾಡಿಲ್ಲ, ಒಂದಿಬ್ರನ್ನ ಮೀಟ್ ಮಾಡಿದೆ ಅಷ್ಟೇ. Nice. Formalities ಎಲ್ಲ ಆಯ್ತಾ? ಇಲ್ಲ ಇನ್ನೂ ಇದೆ. ಇನ್ನ ಇದೆಯಾ? Finally done. So what will you do next few days? ಸ್ಲೀಪ್. Sleep. ಈಟ್ ಸ್ಲೀಪ್ ರಿಪೀಟ್. Go change. ಹಬಿ ಈಸ್ ಬ್ಯಾಕ್ ಹೋಮ್. ಫ್ರೆಶನ್ ಅಪ್ ಆದಮೇಲೆ ಇಬ್ರು ಕೂತು ಮೂವಿ ನೋಡೋಣ. ಇವತ್ತು ರಿಲ್ಯಾಕ್ಸಿಂಗ್ ಚಿಲ್ಡ್ ಔಟ್ ಈವ್ನಿಂಗ್ ಅಂತ ಸೆಕ್ಷನ್ 375 ಮೂವಿನ ಆಪ್ಟ್ ಮಾಡಿದ್ವಿ. ವಾಟ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗೊತ್ತಾ? ನೀವು ಈ ಮೂವಿನ ಮಿಸ್ ಮಾಡಬೇಡಿ. ಲರ್ನಿಂಗ್ ಲೆಸನ್ ಫಾರ್ ಎವ್ರಿ ಒನ್. ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ರು ಫಾರ್ ಅ ಚೇಂಜ್, ಸೊ ಅದನ್ನು ಇಬ್ರು ಶೇರ್ ಮಾಡಿದ್ವಿ. 1 ಚಿಲ್ಲಿ ಚಿಕನ್ ಶೇರ್ ಬೈ 2 ಪೀಪಲ್ ಅಲ್ವಾ. ಆಮೇಲೆ ಜೋಳ ಸ್ವೀಟ್ ಕಾರ್ನ್ ಬೇಯಿಸಿದ್ದೆ. ಸೊ ಈಟಿಂಗ್ ದಿಸ್ ಲಂಚಿಗೆ ಬೇರೆನೇ ಪ್ಲ್ಯಾನ್ ಇತ್ತು, ಸೂಪ್, ಬ್ರೆಡ್, ಆಮೇಲೆ ಜೋಳ ಅಂತ. ಬಟ್ ಇಬ್ರಿಗೂ ಹೊರಗಡೆ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು. ಸೊ ವಿ ಆರ್ಡರ್ ಸ್ಮಾಲ್ ಕ್ವಾಂಟಿಟಿ, ಇಬ್ರು ಶೇರ್ ಮಾಡಿದ್ವಿ. ಓಕೆ, ಲಾಸ್ಟ್ ಡೇ ಆಫ್ ವರ್ಕ್ ಅಲ್ವಾ, ಹೇಗೆ ಅನ್ನಿಸ್ತು? ವಾಟ್ ಇಸ್ ಒನ್ ಥಿಂಗ್ ದಟ್ ಯು ವಿಲ್ ಮಿಸ್ ಅಬೌಟ್ ದಿಸ್ ಪ್ಲೇಸ್ ಅಂತ? ಲಾಸ್ಟ್ ಡೇ ಅಂದರೆ ಜಾಸ್ತಿ ಪೇಷನ್ಸ್ ಇರಲಿಲ್ಲ, ಸೊ ರಿಲ್ಯಾಕ್ಸ್ಡ್ ಆ್ಯಂಡ್ ಕೂಲ್ ಆಗಿತ್ತು. ಬಟ್ ಇಲ್ಲಿ ವರ್ಕ್ ಮಾಡೋದು ಏನು ಮಿಸ್ ಮಾಡ್ಕೋತೀರಾ? ಮಿಸ್ ಮಾಡ್ಕೊಳ್ಳೋದಂದರೆ ಇಲ್ಲಿ ನಾನು ಹೇಳ, ಇಲ್ಲಿ ನಿಮಗೆ ಸಿಕ್ಕಿರುವಂಥ ಫ್ಲೆಕ್ಸಿಬಿಲಿಟಿ, ವರ್ಕ್ ಟೈಮಿಂಗ್ಸ್ ಫ್ಲೆಕ್ಸಿಬಲ್ ಆಗಿತ್ತಲ್ವಾ. 10ಗೆ ಹೋಗ್ಲಿಕ್ಕಿತ್ತು. ಆ್ಯಂಡ್ ನಿಮ್ಮ HOD ಚೆನ್ನಾಗಿದ್ರು. ಆಲ್ವೇಸ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ರಜಾ ಬೇಕಿದ್ರೆ ಅಥವಾ ಟೈಮಿಂಗ್ಸಲ್ಲಿ ಬದಲಾವಣೆ ಬೇಕಿದ್ರೆ ದೇ ವೆ ವೆರಿ ಕನ್ಸಿಡ್ರೇಟ್. ಐ ಥಿಂಕ್ ದಟ್ ಈಸ್ ಅ ಗುಡ್ ಪಾಯಿಂಟ್ ಅಲ್ವಾ. ಕೆಲವೊಂದು ಕಡೆ ಇದೆ ವೆರಿ ಸ್ಟ್ರಿಕ್ಟ್ ಅಲ್ವಾ, 9 to 6. ಬಟ್ ಹಿಯರ್ ಆ ಫ್ಲೆಕ್ಸಿಬಿಲಿಟಿ ಇತ್ತು ಅನ್ಸುತ್ತೆ. ಹೌದೌದು, ಕೋಪರೇಟಿವ್ ಇದ್ದರು. ಯು ಡೋಂಟ್ ರಿಮೆಂಬರ್. ಸೊ ನನಗೆ ಈ ವಿಡಿಯೋ ಮುಖ್ಯವಾಗಿ ಮಾಡಬೇಕಾಗಿರುವಂಥ ಉದ್ದೇಶ, ಬಿಕಾಸ್ ಇಲ್ಲಿಯ ನಮ್ಮ ಲಾಸ್ಟ್ ವರ್ಕಿಂಗ್ ಡೇ ಆಗಿದ್ದು, ಐ ಮೀನ್ ಇವರ ಲಾಸ್ಟ್ ವರ್ಕಿಂಗ್ ಡೇ ಆಗಿದ್ದು. ಐ ವಾಂಟೆಡ್ ಟು ರೆಕಾರ್ಡ್ ದೀಸ್ ಮೆಮರೀಸ್ ಅಂತ. ಆಬ್ವಿಯಸ್ಲಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇದೆ, ನಾವು ಹೆಂಗಿದ್ರು ನಮ್ಮ ಮೆಮರೀಸ್ನೆಲ್ಲ ರೆಕಾರ್ಡ್ ಮಾಡ್ತೀವಿ. ದಿಸ್ ಈಸ್ ಅ ಸ್ಪೆಷಲ್ ಮೂಮೆಂಟ್ ಅಲ್ವಾ. ಸೊ ಐ ವಾಂಟೆಡ್ ಟು ರೆಕಾರ್ಡ್ ದಿಸ್ ಡೇ ಅಂತ. ಸೊ ಖುಷಿ ಅನಿಸ್ತಾ ಇದೆ ನಾಳೆಯಿಂದ ನೋ ವರ್ಕ್. ಖುಷಿ ಇದೆ, ಸದ್ಯ ಖುಷಿ ಇದೆ. ಬಟ್ ಐ ನೋ ಇವರಿಗೆ ಸೈಲೆಂಟ್ ಆಗಿರೋದು, ಮನೆಯಲ್ಲಿ ಇರೋದು, ಹಿ ಡಸಂಟ್ ಲೈಕ್ ದಟ್. ಬಿಕಾಸ್ ತುಂಬಾ ದಿನ ಇದ್ರೆ ಇಷ್ಟ ಆಗಲ್ಲ ಮನೆಯಲ್ಲೇ. ಸ್ವಲ್ಪ ದಿನ ಓಕೆ, ಚೆನ್ನಾಗಿರುತ್ತೆ. ಬಿಕಾಸ್ ಮಧ್ಯದಲ್ಲಿ ಒಂದ್ಸತಿ ಹುಷಾರಿರ್ಲಿಲ್ಲ, ಮನೆಯಲ್ಲಿ ಇರಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಈ ವಾಸ್ ವೆರಿ ಇರಿಟೇಟ್. ಅಯ್ಯೋ ಮನೆಯಲ್ಲಿ ಸುಮ್ಮನೆ ಇರಬೇಕು, ವರ್ಕಿಂಗ್ ಇಸ್ ಬೆಟರ್, ಮೈಂಡ್ ಫ್ರೆಶ್ ಆಗುತ್ತೆ. ರಿಮೆಂಬರ್? ಹೌದು, ಕೆಲಸ ಇಲ್ದಲ್ಲೇ ಸುಮ್ಮನೆ ಮನೆಯಲ್ಲೇ ಇದ್ರೆ ತುಂಬಾ ಕಷ್ಟ. ಸ್ವಲ್ಪ ದಿನ ರಜಾ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅವಾಗ. ನೈಸ್. ಆಲ್ ರೈಟ್, ಐ ಹೋಪ್ ನಿಮಗೆ ಒಂದು ಸಿಂಪಲ್ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನು ಮಾಡಬೇಕು? ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿಸೋದ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.